ಅಕ್ರಮ ಗೋಮಾಂಸ ಮಾರಾಟದ ವಿರುದ್ಧ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಹಲವು ಮಾಂಸದ ಅಂಗಡಿಗಳಲ್ಲಿ ಅಕ್ರಮವಾಗಿ ದನದ ಮಾಂಸಗಳನ್ನು ಮಾರಾಟ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಹೀಗೆ ಅಕ್ರಮವಾಗಿ ದನದ ಮಾಂಸ ಮಾರಾಟ ಮಾಡುತ್ತಿರೋ ಮಾಂಸದ ಅಂಗಡಿಗಳ ಪರವಾನಗಿಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಉಭಯ ಸಂಘಟನೆಗಳ ನಾಯಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಬಂಧಿಸಿ 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 ಬಂಧಿಸಿ. ತುಂಬ ವರ್ಷದಿಂದ ಅಕ್ರಮವಾಗಿ ಗೋಹತ್ಯೆ ಆಗ್ತದೆ. ನಮ್ಮ ಇಡೀ ಜಿಲ್ಲೆಯಲ್ಲಿರುವಂಥದ್ದು ಒಂದೇ ಒಂದು ಕಸಾಯಿಖಾನೆ, ಅಧಿಕೃತ ಕಸಾಯಿಖಾನೆ. ಅಲ್ಲಿ ಕೂಡ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ. ನಾವು ಒಂದು 3-4 ವರ್ಷದ ಹಿಂದೆ ಮಾಹಿತಿ ತಗೊಂಡಾಗ 4-5 ಜಾನುವಾರುಗಳನ್ನು ಕಡಿತಾರೆ ಅಂತ ಹೇಳ್ತಾರೆ. ಇನ್ನು 200ಕ್ಕಿಂತಲೂ ಹೆಚ್ಚು ಬೀಫ್ ಸ್ಟಾಲ್ಗಳಿವೆ. ಪ್ರತಿ ಬೀಫ್ ಸ್ಟಾಲ್ನಲ್ಲಿ ಅವರಿಗೆ ಎಷ್ಟು ಮಾಂಸ ಬೇಕು ಅಷ್ಟು ಗೋವಿನ ಮಾಂಸ ಅಲ್ಲಿ ಇರ್ತದೆ. ಎಲ್ಲಿಂದ ಬರ್ತದೆ ನಮಗೆ ಗೊತ್ತಿಲ್ಲ. ಅಲ್ಲಿ ಯಾವುದೇ CC ಕ್ಯಾಮರಾ ಇಲ್ಲ, ಡಾಕ್ಟರ್ ಇಲ್ಲ, ಕಾರ್ಪೊರೇಷನ್ ಯಾರ ಅಧಿಕಾರಿಗಳಿಲ್ಲ, ಯಾವುದೇ ಇಲ್ಲದೆ ಅಲ್ಲಿ ಅವರಿಗೆ ಬೇಕಾದಾಗೆ ಮಾಡ್ತದೆ. ಅದು ಅಲ್ಲದೆ ಬೇರೆ ಜಿಲ್ಲೆಯಿಂದ ನೇರವಾಗಿ ಅಕ್ರಮವಾಗಿ ಗೋ ಅಲ್ಲಿ ಬರ್ತಾ ಇದೆ. ಗೋ ಬಂದು ಅದರೊಟ್ಟಿಗೆ ಚಿಕ್ಕ ಅದರ ಕರುಗಳನ್ನು ತರ್ತಾ ಇದೆ. ಕರುಗಳನ್ನು ಎಲ್ಲಿವರೆಗೆ ನಮಗೆ ಸಂಶಯ ಇದೆ ಅಂದರೆ, ಈಗ ನಾವೇನು ಮಟನ್ ತಿಂತೇವೆ ಎಲ್ಲರೂ ಕೂಡ, ಆ ಮಟನ್ ಸ್ಟಾಲಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನುವಂಥ ನಮಗೆ ಈಗಾಗಲೇ ಸಂಶಯ ಇದೆ. ನಾವು ಅದನ್ನು ಈಗಾಗಲೇ ನಾವು ಮೌಖಿಕವಾಗಿ ಮೇಯರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ದಯವಿಟ್ಟು ಅದನ್ನು ರೈಡ್ ಮಾಡಬೇಕು. ಮತ್ತು ಮೊನ್ನೆ ಏನು ಇಲ್ಲಿ ಹೊರ ಜಿಲ್ಲೆಯಿಂದ ಬಂದಂಥ ಸುಮಾರು 5,000 ಕಿಲೋ ದನದ ಮಾಂಸ ಅದನ್ನು ನಮ್ಮ ಕಂಕನಾಡಿ ನಗರ ಸ್ಟೇಷನ್ನಲ್ಲಿ ಹಿಡಿದಿತ್ತು. ಅದು ಹಿಡಿದು 48 ಗಂಟೆ ಸ್ಟೇಷನಲ್ಲಿ 48 ಗಂಟೆ ಸ್ಟೇಷನಲ್ಲಿ ಯಾವುದೇ ಫ್ರೋಸನ್ ಇಲ್ಲದೆ ನಿನ್ನೆ ಅದನ್ನು ಬಿಡಿಸ್ಕೊಂಡು ಬಂದು ಕೋರ್ಟ್ನ ಮುಖಾಂತರ ಬಿಡಿಸಿಕೊಂಡು ಬಂದು ಇವತ್ತು ಅದೇ